ನಗರ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಹಿಂದೆ ಸರಾಗವಾಗಿ ಹರಿದು ಹೋಗುತ್ತಿದ್ದ ರಾಜಕಾಲುವೆಯನ್ನ ಒತ್ತುವರಿ ಮಾಡಿ ಮಳೆ ನೀರು ಹರಿಯಲು ಸ್ಥಳ ಇಲ್ಲದ ಕಾರಣ ಉಳ್ಳಾಲ ಬೈಲು ಅಂಬಿಕಾ ರಸ್ತೆ ಸೇರಿದಂತೆ ಕ್ಷೇತ್ರದ ಹೆಚ್ಚಿನ ಭಾಗಗಳಲ್ಲಿ ಕೃತಕ ನೆರೆಯಾಗಿ ನೂರಾರು ಮನೆಗಳು ಜಲಾವೃತಗೊಂಡಿದ್ದು ಸ್ಥಳೀಯಾಡಳಿತ ಸಂಸ್ಥೆಯ ಅಧಿಕಾರಿಗಳು ಕಂದಾಯ ಇಲಾಖೆಯ ನೇತೃತ್ವದಲ್ಲಿ ಎಲ್ಲ ರಾಜಕಾಲುವೆಯ ಹಿಂದಿನ ದಾಖಲೆಯನ್ನು ಪರಿಶೀಲಿಸಿ ಒತ್ತುವರಿಯನ್ನ ತೆರವುಗೊಳಿಸಿ ಸರಿಪಡಿಸಬೇಕು ಮತ್ತು ಎಲ್ಲೆಲ್ಲಿ ಹೂಳೆತ್ತುವ ಕಾರ್ಯವನ್ನ ಮಾಡುವ ಮೂಲಕ ಮುಂದಿನ ಮಳೆಗಾಲದ ಸಂದರ್ಭದಲ್ಲಿ ಇಂತಹ ಸಮಸ್ಯೆ ಉದ್ಭವಿಸದಂತೆ ಕ್ರಮ ಕೈಗೊಳ್ಳಬೇಕು ಎಂದು ಸ್ಪೀಕರ್ ಯುಟಿ ಖಾದರ್ ಹೇಳಿದರು. ಅವರು ಮಂಗಳೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಪ್ರಾಕೃತಿಕ ವಿಕೋಪದ ಸಂದರ್ಭದಲ್ಲಿ ಹಾನಿಗೀಡಾದ ಪ್ರದೇಶಗಳಿಗೆ ಭೇಟಿ ನೀಡಿ ಅಂಬಿಕಾ ರಸ್ತೆಯಲ್ಲಿ ಕಳೆದ ತಿಂಗಳ ಮಳೆಯಲ್ಲಿ ಕೊಚ್ಚಿ ಹೋದ ಕಿರುಸೇತುವೆಯ ಪುನರ್ ನಿರ್ಮಾಣದ ವಿಚಾರದಲ್ಲಿ ಪರಿಶೀಲನೆ ನಡೆಸಿ ಮಾತನಾಡಿದರು. ಈ ಬಾರಿ ಪ್ರಾಕೃತಿಕ ವಿಕೋಪಗಳು ಮಾನವ ನಿರ್ಮಿತ ಸಮಸ್ಯೆಯಿಂದ ಆಗಿದೆ. ಜನಸಂಖ್ಯೆ ಮತ್ತು ಮನೆಗಳು ಹೆಚ್ಚಾದಂತೆ ಹರಿದು ಹೋಗುವ ನೀರಿನ ಕಾಲುವೆಗಳನ್ನು ಮಣ್ಣು ಹಾಕಿ ಒತ್ತುವರಿ ಮಾಡಲಾಗುತ್ತಿದೆ. ನೇತ್ರಾವತಿ ನದಿಯನ್ನು ಸಂಪರ್ಕಿಸುವ ರಾಜಕಾಲುವೆಗಳು ಒತ್ತುವರಿಯಾಗುತ್ತಿದ್ದು, ಇದನ್ನು ಸರಿಪಡಿಸಿದರೆ ಮಾತ್ರ ಸಮಸ್ಯೆ ಪರಿಹಾರ ಆಗಲು ಸಾಧ್ಯ ಎಂದ ಅವರು, ಇತ್ತೀಚಿನ ದಿನಗಳಲ್ಲಿ ಅನಧಿಕೃತ ಲೇಔಟ್ಗಳು ತಲೆ ಎತ್ತುತ್ತಿದ್ದು, ಇದಕ್ಕೆ ಸರಿಯಾದ ರಸ್ತೆ, ಮಳೆ ನೀರು ಹರಿದು ಹೋಗಲು ಸರಿಯಾದ ಚರಂಡಿ ವ್ಯವಸ್ಥೆ ಇದೆಯೇ ಎನ್ನುವ ಕುರಿತು ಅಧಿಕಾರಿಗಳು ಪರಿಶೀಲನೆ ನಡೆಸದೇ ಇರುವುದು ಕೃತಕ ನೆರೆಯಾಗಲು ಮುಖ್ಯ ಕಾರಣ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಇಂತಹ ಕಾರ್ಯಗಳಿಗೆ ಅವಕಾಶ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಉಳ್ಳಾಲ ಅನಧಿಕೃತ ಸ್ಲಮ್ ಆಗಿ ಬದಲಾಗುವುದರಲ್ಲಿ ಅನುಮಾನವಿಲ್ಲ. ನಮ್ಮ ಮುಂದಿನ ಪೀಳಿಗೆ ಉತ್ತಮ ಜೀವನ ನಡೆಸಬೇಕಾದರೆ ಮುಂದಿನ ಹಲವು ವರ್ಷಗಳ ಅಭಿವೃದ್ಧಿಯನ್ನು ಗಮನದಲ್ಲಿಟ್ಟುಕೊಂಡು ಮನೆ ನಿರ್ಮಾಣ ಸೇರಿದಂತೆ ಲೇಔಟ್ ನಿರ್ಮಾಣಕ್ಕೆ ಅನುಮತಿ ನೀಡುವಾಗ ಪರಿಶೀಲನೆ ನಡೆಸಿಕೊಡಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿದರು. ಕಳೆದ ತಿಂಗಳು ಬಂದಂತಹ ವಿಪರೀತವಾದ ಮಳೆ ಮತ್ತು ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಇವತ್ತು ಭಾಳಷ್ಟು ಕಡೆ 3 ಜನ ತೀರಿಕೊಂಡು ಹೋಗಿದ್ದರು. ಒಂದು ಬೆಲ್ಮ ಮತ್ತು 2 ಮಂಜನಾಡಿಯಲ್ಲಿ. ಉಳ್ಳಾಲ ಬೈಲಿನಲ್ಲಿ ಹಂಪಿ ಜಲವೃತವಾಗಿದ್ದುಕೊಂಡು ಅಲ್ಲಿ ಕೂಡ ಒಂದು 100 ಮನೆಗೆ ಸಮಸ್ಯೆ ಆಗಿತ್ತು. ಅದೇ ರೀತಿ ಇಲ್ಲಿ ನಮ್ಮ ಅಂಬಿಕಾ ರೋಡಿನ ಈ ಒಂದು ಪರಿಸರದಲ್ಲಿ ಕೂಡ ಇದೇ ರೀತಿಯ ಸಮಸ್ಯೆ ಆಗಿದ್ದುಕೊಂಡು ಭಾಳಷ್ಟು ಮನೆಗಳಿಗೆ, ಯಾಕೆ ಇದು ಮುಖ್ಯ ಕಾಲುವೆಯ ಬದಿಯಲ್ಲಿರುವಂತೆಲ್ಲ ಮನೆಗಳು ಒಂದು ನೀರು ಉಕ್ಕಿ ಬಂದು ಸಂಪೂರ್ಣ ಮನೆಗಳಿಗೆ ಆಗಿದೆ. ಎರಡನೇದು ಇಲ್ಲಿ ಕಂಪ್ಲೀಟ್ ಬ್ಲಾಕ್ ಆದಂಥ ಸಂದರ್ಭದಲ್ಲಿ ಇಲ್ಲಿರುವಂಥ ಕಿರುಸೇತುವೆ ಕುಸಿದು ಬಿದ್ದಿದೆ. ಆದ ಕಾರಣ ಇದನ್ನು ನೋಡ್ತೇನೆ ಅಂತ ನಾನು ಕೊಡಿಯಲ್ಲಿ ಇವತ್ತು ಬಂದಿದ್ದೇನೆ. ಇದೊಂದು ಸಾಮಾಜಿಕವಾದ ಸಮಸ್ಯೆ, ಒಂದು ಕಡೆಗೆ ಪ್ರಕೃತಿಯ ವಿಕೋಪ, ಎರಡನೇ ಸಮಸ್ಯೆ ಏನಂತ ಹೇಳಿದರೆ ಇದು ಸೋಷಲ್ ಪ್ರಾಬ್ಲಮ್, ಮ್ಯಾನ್ ಮೇಡ್ ಪ್ರಾಬ್ಲಮ್, ಇದೆ ಮನುಷ್ಯರು ಮಾಡಿದಂಥ ಸಮಸ್ಯೆಗಳು. ಯಾಕಂತ ಹೇಳಿದರೆ ಒಂದು ಇಷ್ಟು ಆ ರಾಜಕಾಲುವೆ ಅಲ್ಲಿಂದ ಇಲ್ಲಿ ತನಕ ಬರೋಗಲು ಕೂಡ ಭಾಳಷ್ಟು ಕಡೆಗೆ ಇವತ್ತು ಎನ್ಕ್ರೋಚ್ಮೆಂಟ್ ಒಂದು. ಎರಡನೇದು ಇಲ್ಲಿಯ ತನಕ ಅದು ಹೂಲೆತ್ತುವಂಥ ಕೆಲಸ ಆಗಿರಲಿಲ್ಲ. ಮೂರನೇದು ಲೇಔಟ್ ಮಾಡಿ ಹಿಂದೆ ಇಲ್ಲಿ ಹೋಗುವ ಸಂದರ್ಭದಲ್ಲಿ ಮಳೆ ನೀರು ಹೋಗಲಿಕ್ಕೆ ಬೇಕಾಗುವ ವ್ಯವಸ್ಥೆ ಕೂಡ ಇವತ್ತು ಇಲ್ಲಿ ಇದೆ. ಇದೆಲ್ಲವೂ ಕೂಡ ವಿಪರೀತ ಮಳೆ ಬಂದಾಗ ಈ ರೀತಿಯ ಒಂದು ಸಮಸ್ಯೆ ಉಂಟಾಗಿ ಮೊನ್ನೆ ಅಲ್ಲಿ ಕುಸಿದು ಬಿದ್ದಂತಹ ಏನು ಸೇತುವೆ ಇದೆ, ಇವತ್ತು ಈ ಪ್ರದೇಶದ ಇವತ್ತು ವಾಹನ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಅಲ್ಲಿ ನಡ್ಕೊಂಡು ಹೋಗಲಿಕ್ಕೆ ಹಿಂದೆ ನಾವು ಒಂದು ಕಿರು ಸೇತುವೆಯನ್ನು ಕಳೆದ ಸಲ ನಾವು ಮಾಡಿದ್ದೆವು. ಆದರೆ ಇದನ್ನು ನೋಡಲಿಕ್ಕೆ ಬಂದಿದ್ದೇನೆ. ಆದಷ್ಟು ಬೇಗ ಕೆಲಸವನ್ನು ಪ್ರಾರಂಭ ಮಾಡಿ ಈ ಊರವರಿಗೆ ಸೇತುವೆ ನಿರ್ಮಾಣ ಮಾಡಿ ಕೊಡ್ತೇವೆ. ಮತ್ತು ಮುಂದಿನ ದಿನಗಳಲ್ಲಿ ಈ ಪರಿಸ್ಥಿತಿ ಆಗದ ರೀತಿಯಲ್ಲಿ ನಾನು ಈಗಾಗಲೇ ಇವತ್ತು KDP ಸಭೆಯಲ್ಲಿ ಹೇಳಿದ್ದೇನೆ. ನಾನು ಎಲ್ಲ ರಾಜಕಾಲುವೆಗಳು ಇದು ಬಹುಶಃ ನಮಗೆ ದೇಲಕಟ್ಟೆಯಿಂದ ಪ್ರಾರಂಭವಾಗಿ ನೇರವಾಗಿ ಉಚ್ಚಿಲ ಹೋಗಿ ನಮ್ಮ ಸಮುದ್ರಕ್ಕೆ ಸೇರುವಂಥ ರಾಜಕಾಲುವೆ, ಅದೇ ಬೊಲಿಯಾರಿಂದ ಪ್ರಾರಂಭ ಆಗುವಂಥ ರಾಜಕಾಲುವೆ, ಉಳ್ಳಾಲ ನಮ್ಮ ಧರ್ಮನಗರದಾಗಿ ನಮ್ಮ ಉಳ್ಳಾಲ ಬೈಲಾಗಿ ಹೋಗಿ ಬಹುಶಃ ನೇತ್ರಾವತಿ ಸಂಪರ್ಕ ಆಗುವಂಥ ಒಂದು ಎಷ್ಟೆಲ್ಲ ಪ್ರಮುಖ ರಾಜಕಾಲುವೆ ಇದೆಯಾ ಅದನ್ನೆಲ್ಲ FMB ನೋಡಿಕೊಂಡು ಒರಿಜಿನಲ್ ಸರ್ವೆ ಬುಕ್ ನೋಡಿಕೊಂಡು ಅದನ್ನು ಸರ್ವೆ ಮಾಡಿಸಿ ಮಾರ್ಕ್ ಮಾಡಿ. ಸೋಮೇಶ್ವರ ಪುರಸಭಾ ಮುಖ್ಯಾಧಿಕಾರಿ ಮತ್ತಡಿ ಉಪಾಧ್ಯಕ್ಷರಾದ ರವಿಶಂಕರ್ ಸೋಮೇಶ್ವರ, ಸದಸ್ಯರಾದ ದೀಪಕ್ ಪಿಲಾರ್, ಪರ್ವೀನ್ ಶಾಜೀದ್, ಇಂಜಿನಿಯರ್ಗಳಾದ ಪುರುಷೋತ್ತಮ್, ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಮಹಮ್ಮದ್ ಮೋನು, ಆಮ್ಲಮಗರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಮೊಹಮ್ಮದ್ ಇಕ್ಬಾಲ್, ಮಾಜಿ ಅಧ್ಯಕ್ಷ ಮೊಹಮ್ಮದ್ ರಫೀಕ್ ಬಾಳೆಪುನಿ, ಕೈರಂಗಳ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಶರೀಫ್, ಸದಸ್ಯ ನಾಸೀರ್ ನಡುಪದವು, ನಿವೃತ್ತ ಪೊಲೀಸ್ SI ಅರುಣ್ ಮತ್ತಿತರರು ಉಪಸ್ಥಿತರಿದ್ದರು. ವಿದ್ಯಾಧರ್ ಶೆಟ್ಟಿ, V4 ನ್ಯೂಸ್, ಉಳ್ಳಾಲ.